ಪಟ್ಟಣ ಪಂಚಾಯಿತಿ ವತಿಯಿಂದ ನಗರೋತ್ಥಾನ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ವಿಟ್ಲದ ಅಡ್ಡದ ಬೀದಿ ಬಾಕಿಮಾರ್ ಬೈಪಾಸ್ ರಸ್ತೆಯನ್ನ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಉದ್ಘಾಟಿಸಿದರು. ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೊಲ್ಯಾಂಪಾಲೆ 7.25 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡ ಕಾಂಕ್ರೀಟ್ ಹಾಗೂ ಇಂಟರ್ಲಾಕ್ ರಸ್ತೆಯನ್ನ ಶಾಸಕರು ಉದ್ಘಾಟಿಸಿದರು. ಪಟ್ಟಣ ಪಂಚಾಯತ್ನಲ್ಲಿ ಎಸ್ಎಫ್ಸಿ 7.25ರಲ್ಲಿ ಕಾಯ್ದಿರಿಸಿದ ಹಣದಲ್ಲಿ 65 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿದ್ರು. ಕಚ್ಚಾ ಮನೆ ರಿಪೇರಿಗೆ 41 ಮಂದಿಗೆ ಚೆಕ್ ವಿತರಿಸಲಾಯಿತು. ವಿಟ್ಲ ಪಟ್ಟಣ ಪಂಚಾಯತ್ನ ನೂತನ ಕಚೇರಿಯ ಕಟ್ಟಡಕ್ಕೆ ವಿಟ್ಲದ ಪುರಭವನದಲ್ಲಿ ಹಾಗೂ ಕ್ಯಾಂಪ್ಕೋ ಬಳಿ ಎಂಆರ್ಪಿಎಲ್ ವತಿಯಿಂದ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸುಸಜ್ಜಿತ ಸಾರ್ವಜನಿಕ ಶೌಚಾಲಯಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ರು. ಈ ಸಂದರ್ಭ ಮಾತನಾಡಿದ ಶಾಸಕರು, ಗ್ರಾಮದ ಅಭಿವೃದ್ಧಿಯಾಗಲು ಗ್ರಾಮದ ಜನರ ಸಹಕಾರ ಅಗತ್ಯ. ಸಹಕಾರ ಇಲ್ಲದಿದ್ದರೆ ಗ್ರಾಮ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಒಂದು ನಗರ ಅಭಿವೃದ್ಧಿ ಹೊಂದಲು ವಿವಿಧ ಯೋಜನೆಗಳ ಮೂಲಕ ಅನುದಾನ ಅಗತ್ಯವಿದೆ. ಅನೇಕ ನಡೆಯುತ್ತಿದೆ. ವಿಟ್ಲದಲ್ಲಿ ವಾಹನ ದಟ್ಟಣೆ ನಿಯಂತ್ರಿಸಲು ನಗರೋತ್ಥಾನ ಯೋಜನೆಯಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣಗೊಂಡಿದೆ. ಚರಂಡಿ, ಪಾರ್ಕಿಂಗ್ ವ್ಯವಸ್ಥೆಗಳು, ರಸ್ತೆಗಳು ನಗರಕ್ಕೆ ಅಗತ್ಯವಾಗಿ ಬೇಕಾಗಿದೆ. ವಿಟ್ಲದ ವಾಹನ ದಟ್ಟಣೆ ನಿಯಂತ್ರಿಸಲು ಈ ಒಂದು ರಸ್ತೆಯಿಂದ ಸಾಧ್ಯವಿಲ್ಲ. ಇದೇ ರೀತಿಯಾಗಿ ಇನ್ನಷ್ಟು ರಸ್ತೆ ನಿರ್ಮಾಣಗೊಳ್ಳಲು ಸಾಧ್ಯವಾಗಿದೆ ಎಂದು ಹೇಳಿದ್ರು. ರಸ್ತೆಯನ್ನು ಮಾಡಬೇಕಿದ್ರೆ ಒಂದಷ್ಟು ಅನುದಾನಗಳ ಲಭ್ಯತೆ ಕೂಡ ಬೇಕು. ಇವತ್ತು ಆ ಅನುದಾನಗಳನ್ನು ನಗರೋತ್ಥಾನ, SFC ಇಂದ ಬೇರೆ ಬೇರೆ ಅನುದಾನಗಳಿಂದ ಮಾಡುವ ಮುಖಾಂತರ ಆ ನಗರದ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಿ ಒಂದಷ್ಟು ಸುಗಮ ಸಾರಿಗೆ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಮಾಡುವ ದೃಷ್ಟಿಯಿಂದ ಇವತ್ತು ವಿಶೇಷವಾಗಿ ಇದೊಂದು ಬೈಪಾಸ್ ರಸ್ತೆ ಆಗಿ ರೂಪೀಕರಣ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಅಗಲೀಕರಣ ಆಗಬೇಕು. ಊರಿನ ನಾಗರಿಕರ ಸಹಕಾರ ಬೇಕು. ಯಾವುದೇ ನಾಗರಿಕರ ಸಹಕಾರ ಇಲ್ಲದೆ ಆ ಊರಿನ ಅಭಿವೃದ್ಧಿ ಆಗುವುದಿಲ್ಲ. ಆ ಊರಿನ ರಸ್ತೆ ಅಗಲೀಕರಣ ಆಗಬೇಕಿದ್ರೆ, ಅಲ್ಲಿ ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಮಾಡಬೇಕಿದ್ರೆ ಆ ಊರಿನವರ ಸಹಕಾರ ಬೇಕು. ಅದರ ಜೊತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳು, ಇವತ್ತು ಕಾನೂನನ್ನು ಸರಿಯಾಗಿ ಪಾಲನೆ ಮಾಡಿದರೆ ಮಾತ್ರ ಆ ಸರಿಯಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ಬೋದು. ಅದಾದಾಗ ಮಾತ್ರ ಅಲ್ಲಿ ಒಂದು ವ್ಯವಸ್ಥಿತವಂತ ವಾಹನ ಸಾರಿಗೆ ವ್ಯವಸ್ಥೆಯನ್ನು ಮಾಡ್ಬೋದು. ಈ ದಿಸೆಯಿಂದ ವಿಟ್ಲ ನಗರದಲ್ಲಿ ದಿನನಿತ್ಯ ಏನು ಆ ಒಂದು ವಾಹನ ಜಾಮ್ ಆಗುವಂಥದ್ದು. ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅರುಣ್ ವಿಟ್ಲ, ಉಪಾಧ್ಯಕ್ಷ ಜಯಂತ್ ನಾಯಕ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಚಂದ್ರಕಾಂತಿ ಶೆಟ್ಟಿ, ಮುಖ್ಯಾಧಿಕಾರಿ ಮಾಲಿನಿ, ಸದಸ್ಯರಾದ ರಾಮದಾಸ್ ಶೆಣೈ, ಲೋಕನಾಥ್ ಶೆಟ್ಟಿ ಕೊಲ್ಯ ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, B4 News 24/7 ವಿಟ್ಲ.